ಪಿಲಿಕುಳ ಅಭಿವೃದ್ಧಿ ಪ್ರಾಧಿಕಾರ ಹಾಗೂ ಜಿಲ್ಲಾ ಪ್ರವಾಸೋದ್ಯಮ ಅಭಿವೃದ್ಧಿ ಸಮಿತಿಯ ಜಂಟಿ ಆಶ್ರಯದಲ್ಲಿ ಪಿಲಿಕುಳದ ಸಂಸ್ಕೃತಿ ಗ್ರಾಮದ ಐತಿಹಾಸಿಕ ಗುತ್ತಿನ ಮನೆಯಲ್ಲಿ ಪಿಲಿಕುಳ ಆಟಿಕೂಟ 2026 ಕಾರ್ಯಕ್ರಮ ಅತ್ಯಂತ ವೈಭವದಿಂದ ನೆರವೇರಿತು. ಕಾರ್ಯಕ್ರಮಕ್ಕೆ ಮುಲ್ಕಿ ಮೂಡಬಿದ್ರೆ ಕ್ಷೇತ್ರದ ಶಾಸಕ ಉಮಾನಾಥ್ ಕೋಟ್ಯಾನ್, ಆಳ್ವಾಸ್ ಶಿಕ್ಷಣ ಸಂಸ್ಥೆಗಳ ಸಂಸ್ಥಾಪಕರಾದ ಡಾಕ್ಟರ್ ಎಂ ಮೋಹನ್ ಆಳ್ವಾ, ಹಿರಿಯ ವೈದ್ಯ ಡಾಕ್ಟರ್ ಶಾಂತಾರಾಮ್ ಶೆಟ್ಟಿ ಹಾಗೂ ಉದ್ಯಮಿ ಎಜೆ ಶೆಟ್ಟಿ ಸೇರಿದಂತೆ ಹಲವು ಗಣ್ಯರು ದೀಪ ಪ್ರಜ್ವಲಿಸುವ ಮೂಲಕ ಅಧಿಕೃತ ಚಾಲನೆಯನ್ನ ನೀಡಿದರು. ತುಳುನಾಡಿನ ಆಟಿ ತಿಂಗಳ ಸಾಂಪ್ರದಾಯಿಕ ವೈಶಿಷ್ಟ್ಯವನ್ನು ಸಾರುವ ಈ ಆಟಿಕೂಟದಲ್ಲಿ ವಿಶೇಷ ಆಕರ್ಷಣೆಯಾಗಿ ಉತ್ತರ ಕನ್ನಡ ಶೈಲಿಯ 32 ವಿವಿಧ ಬಗೆಯ ವಿಶಿಷ್ಟ ಹಾಗೂ ಸವಿಯಾದ ಆಹಾರ ಖಾದ್ಯಗಳನ್ನು ಸಾರ್ವಜನಿಕರಿಗೆ ವಿತರಿಸಲಾಯಿತು. ಇದೇ ವೇಳೆ ಕಾರ್ಯಕ್ರಮದಲ್ಲಿ ಉತ್ತರ ಕನ್ನಡ ಭಾಗದ ಸಾಂಸ್ಕೃತಿಕ ತಂಡದಿಂದ ಉಡುಪಿ ಕುಂದಾಪುರ ಭಾಗದ ಹೌಂದೆ ರಾಯನ ವಾಲಗ ಕುಣಿತ ವೈಭವಪೂರ್ಣವಾಗಿ ನೆರವೇರಿ ಜನಮೆಚ್ಚುಗೆಗೆ ಪಾತ್ರವಾಯಿತು. ಸಮಾರಂಭದಲ್ಲಿ ಮಾಜಿ ಶಾಸಕ ಜೆಆರ್ ಲೋಬೋ, ಸ್ಥಳೀಯ ಹಿರಿಯರಾದ ಶಿವರಾಮ ಮಲ್ಲಿ, ಕೆನರಾ ಬ್ಯಾಂಕ್ ಮಂಗಳೂರು ಸರ್ಕಲ್ ಆಫೀಸ್ನ ಮಹಾಪ್ರಬಂಧಕ ಮಂಜುನಾಥ್ ಬಸವರಾಜ್ ಸಿಂಗೈ, ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ತಾರಾನಾಥ್ ಗಟ್ಟಿ, ಪ್ರೊಫೆಸರ್ ಸುಧಾಕರ್ ರಾವ್ ಪೇಜಾವರ, ಕಿಶೋರ್ ಆಳ್ವಾ, ಪಿಲಿಕುಳ ಅಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರಾದ ಡಾಕ್ಟರ್ ಅರುಣ್ ಕುಮಾರ್ ಶೆಟ್ಟಿ, ಉಪ ಸಮಿತಿ ಅಧ್ಯಕ್ಷರಾದ ಡಾಕ್ಟರ್ ಶ್ರೀನಿಕೇತನ್ ಮತ್ತು ಆಡಳಿತ ಅಧಿಕಾರಿಯಾದ ಡಾಕ್ಟರ್ ಅಶೋಕ್ ಕೆಆರ್ ಮತ್ತಿತರರು ಉಪಸ್ಥಿತರಿದ್ದರು. ಬೀಡಿ ಕತ್ತಿಟ್ಟು ಹೋದ ಕಾರ್ಖಾನೆ ಅವರ ಭಾರಿ ದೂರ ಅಂತ ಅದು ಕೃಷಿಗೆ ನಮ್ಮ ಹಿರಿಯರು ಮಾತ್ರ ಭೂ ಮಾಲೀಕರು ಕೃಷಿ ಕಾರ್ಮಿಕರು ಕೂಲಿ ಕಾರ್ಮಿಕರು ನಡೇ ವಿಭಾಗ ಐತಿ ಅಂತ ಕೃಷಿ ಬೆಲೆ ಮಂತದ್ದು ಪೂರ ಮಂತ್ ಕಡೆಗೆ ಆಟಿ ತಿಂಗಳು ಬಂದಾಗ ಕೃಷಿತ ಬೆಲೆ ಮುಗಿದುಕೊಂಡು ಆಟಿ ತಿಂಗಳು ಕೃಷಿತ ಬೆಲೆ ಕೈಗೆ ಕೆಲಸ ಹಚ್ಚಿ ಬಂಜಿಗೆ ಗಂಜಿ ಚಂದಿನ ಪರಿಸ್ಥಿತಿ. ಆ ಸಂದರ್ಭಗಳು ನಮ್ಮ ಹಿರಿಯರಿಗೆ ಅವಿದ್ಯಾವಂತರಿಗೆ ವಿದ್ಯೆ ಜಾಣರು ಇನ್ನಿಂದಲಕ ಒಂಜಿನ ಜೋಕುಲ ಜನ್ಮ 10 ಬದಲಾವಣೆ ಜೋಕುಲ ಅಪ್ಪಮ್ಮೆ ಇನಿ ಕೈಗೆ ಬೇಲಜ್ಜಿ ಬಂಜಿಗೆ ಗಂಜಿ
ಗಂಜಿಂಚಿದ ಬಣ್ಣದೆ ಓಟ ಹೋದ ಅದನ್ನು ಸಂಘ ಪಾಸನಗಂತದ್ದು ಬಟ್ಟಲು ಬರೆದು ಜೋಗಳಿಗೆ ಬೆರೆತು ಬರೆದು ಮಕ್ಕಳು ಆತ್ಮಹತ್ಯೆ ಅಂತ ಒಂದು ಜೇರು ಅಂಡ ಇನಿ ವಿದ್ಯಾರ್ಥಿನಂಚಿನ ಭಾರಿ ವಿದ್ಯೆ ಕಲ್ತಿನಂಚಿನ ನಮ್ಮ ಒಂಜಿ ಗಂಟೆ ಜೋಕಲು ಅಪ್ಪೆಮ್ಮೆ ಅದನ್ನ ನಮ್ಮ ವಹಿವಾಟು ಲಾಸ್ ಆನಂದಾಂಡ ತೊಂದರೆ ಆನಂದಾಂಡ ನಮ್ಮ ನಡಪದ ಸಾಲಿ ತತ್ವದ ಜೂರು ಲಾಸ್ ಆನಂದಾಂಡ ಬಣ್ಣ ಕೊಂಚ 10 ರೂಪಾಯಿ ವಿಷಯ ಕತ್ತೆ ಜೋಕಲೆಲ್ಲ ಬಣ್ಣ ನಮ್ಮಲ ಏನು ಪಂತ ಆತ್ಮಹತ್ಯೆ ಮಲ್ಪ ದಾರ ತಪ್ಪು ಮಾಡ್ತಿದ್ರೆ ಬಡ ಜೋಕಲ ಸ್ವಲ್ಪ ಆಣಿ ಅವಿಜ್ಞಾನವಂತ ಮನ್ಪನ ಹಿರಿಯರು ಹಿರಿಯಂಗೆ ಕೃಷಿತ ಬೇಲಜಿ ಬೆನಿಯರ ಬೇಲಜಿ ಇಂಜಿನಿಯರ್ ಗಂಜಿಂಚಿದ್ದು ಬಂಡ ಇಂಚ ಪ್ರಿಯರ ಪಣಪುಡ ಅದನ್ನೆಲ್ಲ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಪಿಲಿಕುಳ ಅಭಿವೃದ್ಧಿ ಪ್ರಾಧಿಕಾರದ ಸಂಸ್ಕೃತಿ ಗ್ರಾಮದ ಗುತ್ತು ಮನೆಯಲ್ಲಿ ಸಾಂಪ್ರದಾಯಿಕ ಆಚರಣೆಯಾದಂಥ ಆಟಿಕೂಟವನ್ನ ಆಯೋಜನೆ ಮಾಡಿದ್ದೇವೆ. ಬಹುಶಃ ಈ ಒಂದು ಸಂಸ್ಕೃತಿ ಗ್ರಾಮದ ಗುತ್ತು ಮನೆ ತಮಗೆಲ್ಲ ತಿಳಿದಿರುವ ಹಾಗೆ ನಮ್ಮ ಹಿರಿಯರು ಬದುಕಿರುವ ರೀತಿ, ಅವರು ಮಾಡಿಕೊಂಡು ಬಂದಿರುವಂತಹ ಆಚರಣೆಗಳು, ಪದ್ಧತಿಗಳು, ಸಂಪ್ರದಾಯಗಳನ್ನ ಯುವ ಜನಾಂಗಕ್ಕೆ ಅಂದರೆ ಇಂದಿನ ಜನಾಂಗಕ್ಕೆ ಒಂದು ಪರಿಚಯಿಸುವಂತ ಸಣ್ಣ ಪ್ರಯತ್ನವನ್ನು ಈ ಗುತ್ತಿನ ಮನೆಯಲ್ಲಿ ನಾವು ಮಾಡ್ತಾ ಇದ್ದೇವೆ. ಬಹುಶಃ ಈ ಸಂಪ್ರದಾಯದಲ್ಲಿ ಆಟಿಕೂಟವು ಕೂಡ ಒಂದು. ನಮ್ಮ ಹಿಂದಿನವರು ಆಷಾಢ ಮಾಸದಲ್ಲಿ ಈ ಒಂದು ಆಟಿಯ ಒಂದು ದಿನವನ್ನ ಆಚರಣೆ ಮಾಡ್ತಾ ಇದ್ರು. ಅದನ್ನ ಈಗ ನಾವು ಈ ಒಂದು ಗುತ್ತಿನ ಮನೆಯಲ್ಲಿ ಆಚರಿಸುವ ಮುಖಾಂತರ ನಾವು ಜನರಿಗೆ ಆಷಾಢ ಮಾಸದ ಆಟಿಕೂಟದ ಏನು ಮಹತ್ವ ಇದೆ ಅದನ್ನು ತಿಳಿಸುವಂತ ನಾವೊಂದು ಪ್ರಯತ್ನವನ್ನು ಮಾಡಿದ್ದೇವೆ. ಹಾಗೂ ಇಲ್ಲಿ ಇವತ್ತು ಜನಪದ ಒಂದು ನೃತ್ಯ ರೂಪಕ ವೀರಮಾರುತಿ ಔಂದೇರಾಯನ ಓಲಗ ತಂಡ ಸಾಲಿಗ್ರಾಮ ಇವರು ಒಂದು ಜಾನಪದ ನೃತ್ಯ ರೂಪಕ. ಇದು ಈ ಸಮಾರಂಭದಲ್ಲಿ ಏನು ಮಾಡ್ತಿದ್ದಾನೆ ಎಂಬುದನ್ನು ಒಬ್ಬರು ಕೇಳ್ಬೋದು. ನಿನ್ನೆ ತಾನೇ ನಾವು ನಮ್ಮ 80ನೇ ಸ್ವಾತಂತ್ರ್ಯದ ವಾರ್ಷಿಕೋತ್ಸವವನ್ನು ಬಹಳ ವಿಜೃಂಭಣೆಯಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ, ಪಶ್ಚಿಮ ಬಂಗಾಳದಿಂದ ಗುಜರಾತ್ನವರೆಗೆ ಬಹಳ ಒಂದು ವಿಜೃಂಭಣೆಯಿಂದ ನಾವು ಆಚರಿಸಿದ್ದೇವೆ. ನಾನು ಯಾಕೆ ಹೀಗೆ ಹೇಳ್ತಾ ಇದ್ದೇನೆಂದರೆ, ಪ್ರತಿಯೊಬ್ಬ ದೇಶದವನು ತನ್ನ ದೇಶದ ಹಿರಿಮೆಯನ್ನು, ನಾನು ಈ ನಾಡಿನಲ್ಲಿ ಹುಟ್ಟಿದ್ದೇ ಒಂದು ದೇವರು ಕೊಟ್ಟದ್ದ ವರ ಅಂತ ಹೇಳುವುದು ಸ್ವಾಭಾವಿಕ. ಆದರೆ ನಮಗಂತೂ ಎಲ್ಲರಿಗೂ ಒಬ್ಬ ಭಾರತೀಯನಾಗಿ ಹುಟ್ಟಿದ್ದೇ ದೇವರು ಕೊಟ್ಟ ದೊಡ್ಡ ಒಂದು ಆಶೀರ್ವಾದ. ಯಾಕೆಂದರೆ 5,000 ಇತಿಹಾಸವುಳ್ಳ ನಮ್ಮ ದೇಶವು, ನಮ್ಮ ಪರಂಪರೆ, ನಮ್ಮ ಇತಿಹಾಸ, ನಮ್ಮ ನಡೆನುಡಿ, ನಮ್ಮ ಪ್ರೀತಿ, ಆಚಾರ್ಯಗಳು ಎಲ್ಲವೂ ವಿವಿಧ ಹಾಗೆ ಪಿಲಿಕುಳ ಅಭಿವೃದ್ಧಿ ಪ್ರಾಧಿಕಾರದ ಜಿಲ್ಲಾ ಪ್ರವಾಸೋದ್ಯಮದ ಅಭಿವೃದ್ಧಿ ನಿಗಮ ಸೇರಿದು ಪಿಲಿಕುಳ ಆಟದಲ್ಲಿ ಕೂಟದ ನಮ್ಮ ಮಾತ ಭಾಗವಹಿಸುವುದಿಲ್ಲ. ಯಾನಿನಿ ಪಿಲಿಕುಳದ ಆಟಿಡಿ ಕೂಟದ ಬಗ್ಗೆ ನಾನು ಆಳ ಪಾತ್ರೆ ಹೋಗಿ ದಯಬಣ್ಣಗ ಪಾತ್ರನ ಅರ್ಥಪೂರ್ಣವಾದ ಈ ವಿಜ್ಞಾಪನೆ ನಮ್ಮ ಅವಿಭಜಿತ ಜಿಲ್ಲೆಗಳು ನಮ್ಮ ಒಂದು ಜಿಲ್ಲೆಗೆ ಏಕೆ ಒಂದು ಸ್ಥಾನ ಮಾನ ಬೇರೆ ಬಿದೊಟ್ಟು ನಮ್ಮ ರಾಜ್ಯಗಳು, ದೇಶಗಳು ನಮ್ಮ ಬದುಕಲು, ನಮ್ಮ ಜೀವನ ಪದ್ಧತಿಗೆ ನಮ್ಮ ನಾಲ್ಕು ಕೊಟ್ಟಿನ ವಿಚಾರ ಇನ್ನು ಇದಕ್ಕೆ ಮತ್ತೆ ಹೆಗ್ಗಡೆ ಕೆಲವು ಒಂದು ದಕ್ಷಿಣ ಜಿಲ್ಲೆ ಬಂದಾಗ ನಮ್ಮ ರಾಜ್ಯಗಳು, ದೇಶಗಳು ಅದಕ್ಕೆ ಬೇರೆ ಒಂದು ಸ್ಥಾನಮಾನ ಉಂಟು. ಇದು ನಮ್ಮ ಪೂರ್ವಜರು ಕಾಲಕಾಲರು ಮಂದಿನಂಚಿನ ಆ ಒಂದು ಜೀವನ ಪದ್ಧತಿಗೆ ಅವು ಈ ಸ್ಥಾನಮಾನ ಬೇಕು. ಇನ್ನು ಪಿಲಿಕುಳ ಕಂಡ್ರೆ ನಮ್ಮ ರೂಟು ಅರ್ಥ ಮಾಡ್ಕೊಂಡು ಇಂದೇನು ಬಲ್ಕ್ಲಾಲ್ ಮೀನರು 1998 ಇಸ್ವಿಗೆ ಅಪಗದ ರಾಜಕೀಯ ವ್ಯಕ್ತಿಗಳ ಜಿಯ ರೋಗಗಳು ಮನೀಪದ ಕೊಲ್ಲಿ ಜಿಯ ರೋಗದಾದ ಪರ್ಯಾವು ಕುಂಬಳೆ ಸುಂದರಾಯರಾದ ಪರ್ಯಾವು ಮುಖದ ಮಾತ್ರ ಪ್ರಯತ್ನಗಳು ಈ 500 ಎಕರೆ ಜಾಗ ಇಂಚಿನ ಬಂಗಾರದ ಜಾಗ ನಂತರ ಸರ್ಕಾರ ಕೊಟ್ಟು ಈ 500 ಎಕರೆ ಜಾಗ ಆ 92 ವರ್ಷದ ಇನ್ನಿಮುಖ ಬಂದಾಗ ಲೋಕಸಂಖ್ಯೆನ ಬೇರೆ ರಾಜಕೀಯ ವ್ಯಕ್ತಿಗಳು, ಕಾಲಗಾರರು, ಅಂಚೆನೆ ಬೇರೆ ಅಧಿಕಾರಿಗಳು
ವಿಷಯ ಮನಸ್ಸು ಬರೋದಿತ್ತು. ದಯಪಂಡ ಈ ವೇದಿಕೆ ಇಟ್ಕೊಳ್ಳೋದು ಆಲೋಚನೆ ಮಾಡ್ಕೊಂಡಾಗ 1900 ಸ್ವಲ್ಪ ಒಂಜೆಡ್ದು ಶುರುವಾತಿನ ಎಂಕಲ ಪ್ರಯತ್ನ ನಿರಂತರವಾದ ಮಲ್ಪನಾಗ ಬಾಬಾವ ಸಮಸ್ಯೆಗಳು ಬರ್ತಿತ್ತಂಡು ಹೆಂಚಿನ ಮಾತ ಸನ್ನಿವೇಶ ಆದಿತ್ತಂಡು ಅಯ್ಯ ಮಾತ ಮೀರ್ದು ಇನಿ ಒಂದು ಸ್ಟೇಜಿಗೆ ಬೈದು 1996 ಎಂಗ್ಳು ಸೊಸೈಟಿ ಮಾಡ್ತಾರೆ. ಅವು ಸೊಸೈಟಿ ಮಾಡ್ತಾನೆ ಒಂದೇ ಕಾರಣದಲ್ಲಿ ಮಂಡ ಎಂಗ್ಳ ಜಿಲ್ಲಾಧಿಕಾರಿ ಸಡನ್ ಟ್ರಾನ್ಸ್ಫರ್ ಆಯ್ರು 1994 ಎಂಗ್ಲೆ ಪೋಡಿಗೆ ಬರ್ತಾನಪ್ಪ ಹಿಂಗೆ ನಾನು ಇನ್ನೇನು ದುಂಬು ಕೊನಪ್ಪುನಿ ಹೆಂಚ DC's ನಕ್ಕಳು ಆಸಕ್ತಿ ವಹಿಸಿ ಜಂಡ ಎಂಗ್ಳು ಏತ ಮಂತನೆಲ್ಲ ಕಷ್ಟಪಡುತ್ತಾ ಬಂದು ಎನ್ನದು ಈ DC's ನಗ್ಲ ಕಟ್ಟುಪಾಡು ಹೆಂಚ ಒಂದು ಆಲೋಚನೆ ಮನ್ನಾಗ ಅಪ್ಪಗದೆ